ಸಾವಿರ ಕಾರುಗಳು, 2,000 ಕೋಟಿ ಮೌಲ್ಯದ ಅರಮನೆ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ನರನ್ನೇ ಮೀರಿಸುವಷ್ಟು ಆಸ್ತಿಯ ಅಧಿಪತಿ ಇವರು. ಹೌದು, ಹಿಂದಿನ ಕಾಲದ ರಾಜ ಮಹಾರಾಜರ ಕತೆಗಳನ್ನ ನೀವು ಕೇಳೇ ಇರ್ತೀರ. ಆದ್ರೆ ಹಸ್ನಲ್ ಬೋಲ್ಕಿಯಾ ಅವರ ವೈಭೋಗವನ್ನ ನೋಡಿದ್ರೆ ಅಚ್ಚರಿಯಾಗುವುದಂತೂ ಸತ್ಯ. ಅಷ್ಟಕ್ಕೂ ಹಸ್ನಲ್ ಬೋಲ್ಕಿಯಾ ಯಾರು? ಅವರ ಬಳಿ ಇರುವ ಅಷ್ಟೊಂದು ಆಸ್ತಿ ಎಲ್ಲಿಂದ ಬಂತು? ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಇಂದಿನ ಸಂಚಿಕೆಯಲ್ಲಿ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋಗಳನ್ನ ನೋಡಲು ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ರಾಜ ಮಹಾರಾಜರ ಜೀವನ, ವೈಭವ, ದರ್ಬಾರ್ ಬಗ್ಗೆ ಧಾರಾವಾಹಿ ಸಿನಿಮಾಗಳಲ್ಲಿ ನೋಡಿರ್ತೀರ. ಆದರೆ ಈಗಲೂ ನಿಜವಾದ ಜೀವನದಲ್ಲೂ ಆ ರೀತಿ ದರ್ಬಾರ್ ನಡೆಸುವ ರಾಜ ಮಹಾರಾಜರಿದ್ದಾರೆ. ಅವರ ಪೈಕಿ ಬ್ರುನೈ ದೇಶದ ದೊರೆ ಕೂಡ ಒಬ್ಬರು. ಗತಕಾಲದ ವೈಭವಕ್ಕಿಂತಲೂ ಬಿಂದಾಸ್ ಆಗಿ ಜೀವನ ನಡೆಸುವ ರಾಜರು ಈಗಲೂ ಇದ್ದಾರೆ. ಇವರ ಐಷಾರಾಮಿ ಜೀವನ ನೋಡಿದ್ರೆ ಎಂತಹವರು ಕೂಡ ಅಚ್ಚರಿ ಪಡುವಂತಿದೆ. ಅದರಲ್ಲೂ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ನರನ್ನೇ ಮೀರಿಸುವಷ್ಟು ಆಸ್ತಿಯನ್ನ ಹೊಂದಿರೋರು ಇವರು. ಬ್ರುನೈ ಎನ್ನುವ ದ್ವೀಪ ದೇಶವನ್ನು ಕಳೆದ 600 ವರ್ಷಗಳಿಂದ ಬೋಲ್ಕಿಯಾ ಮನೆತನದ ಮಹಾರಾಜರು ಆಳುತ್ತಿದ್ದಾರೆ. ಇವರು ವಾಸವಿರುವ ಚಿನ್ನದ ಅರಮನೆ ಎಂತಹವರನ್ನು ಅಚ್ಚರಿಗೆ ನೂಕುವುದು ಖಂಡಿತ. ಹಸ್ನಲ್ ಬೋಲ್ಕಿಯಾ ಅವರ ಚಿನ್ನದ ಅರಮನೆಗೆ ಇಡೀ ವಿಶ್ವವೇ ಅಚ್ಚರಿ ಪಟ್ಟಿದೆ ಕೂಡ. ಆಗ್ನೇಯ ಏಷ್ಯಾದ ಬೋರ್ನಿಯೋ ದ್ವೀಪದ ಉತ್ತರ ಕರಾವಳಿಯಲ್ಲಿರುವ ಪುಟ್ಟ ದೇಶ ಬ್ರುನೈ. ದಕ್ಷಿಣ ಚೀನಾ ಸಮುದ್ರ ತೀರವನ್ನು ಹೊರತುಪಡಿಸಿ ಇದು ಸಂಪೂರ್ಣವಾಗಿ ಮಲೇಷಿಯಾದ ಸರ್ವಾಕ್ ರಾಜ್ಯದಿಂದ ಆವೃತವಾಗಿರುವ ಈ ದೇಶದ ಸುಲ್ತಾನ್ ಹಸ್ನಲ್ ಬೋಲ್ಕಿಯಾ. ಇವರ ರಾಜ ದರ್ಬಾರನ್ನು ನೋಡಿದ್ರೆ ನಿಮಗೆ ನಿಜಕ್ಕೂ ಅಚ್ಚರಿಯಾಗದಿರದು. 7,000 ವಿಧದ ನಮೂನೆಯ ಕಾರುಗಳು, 2,000 ಕೋಟಿ ಮೌಲ್ಯದ ಸುಂದರ ಅರಮನೆ ಹೊಂದಿರುವ ಇವರು ಯಾವಾಗಲೂ ಲಲನಾಮಣಿಗಳ ನಡುವೆಯೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ. ಸಾಮಾನ್ಯರನ್ನು ನಿಬ್ಬೆರಗಾಗಿಸುವ ಶೈಲಿಯ ಇವರ ದಿನನಿತ್ಯದ ಕಾಯಕಗಳಿರುತ್ತವೆ. ಶ್ರೀಮಂತರಲ್ಲಿ ಶ್ರೀಮಂತ ಎಂದೆನಿಸಿಕೊಂಡೇ ಹಸ್ನಲ್ ಬೋಲ್ಕಿಯಾ ಅದ್ಧೂರಿತನಕ್ಕೆ ಜಗತ್ತೇ ನಿಬ್ಬೆರಗಾಗಿದ್ದಂತೂ ಸತ್ಯ.